ಮುಖ್ಯಮಂತ್ರಿ ಬಸವರ ಉಡುಪಿಯ ಕಾಪುಪೇಟೆಯಲ್ಲಿರುವ ಪುರಾತನ ಮಾರಿಗುಡಿಗೆ ಭೇಟಿಯನ್ನು ನೀಡಿ ನವರಾತ್ರಿಯ ಸಂದರ್ಭ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದು ಅಲ್ಲದೆ ರಾಜ್ಯದ ಸಮೃದ್ಧಿಗೆ ಹಾಗೂ ಕೊರೋನಾ ರೋಗ ನಿವಾರಣೆಗೆ ಪ್ರಾರ್ಥನೆಯನ್ನ ಮಾಡಿದರು. ಈ ಸಂದರ್ಭ ಕರಾವಳಿಯಲ್ಲಿ ಗೋಹತ್ಯೆ ಮತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತರಲು ಬಹಳಷ್ಟು ಚಿಂತನೆಯನ್ನ ಮಾಡಿದ್ದೇವೆ. ಇತರ ರಾಜ್ಯಗಳ ಕಾನೂನುಗಳನ್ನು ಅಭ್ಯಾಸ ಮಾಡಲಾಗ್ತಾ ಇದ್ದು ಆದಷ್ಟು ಶೀಘ್ರವಾಗಿ ಗೋಹತ್ಯೆ ಕಾನೂನು ಜಾರಿಗೆ ತರಲು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದರು. ಇನ್ನು 2 ರಿಂದ 18 ವರ್ಷದ ಮಕ್ಕಳಿಗೆ ವ್ಯಾಕ್ಸಿನ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಮಕ್ಕಳ ಲಸಿಕೆಯ ಕೊನೆಯ ಸರ್ಟಿಫಿಕೇಷನ್ ನಿರೀಕ್ಷೆಯಲ್ಲಿ ಇದ್ದೇವೆ. ಕೇಂದ್ರ ಸರ್ಕಾರದ ಸಕ್ಷಮ ಪ್ರಾಧಿಕಾರದಿಂದ ಸರ್ಟಿಫಿಕೇಷನ್ ಬರಬೇಕಾಗಿದೆ. ರಾಜ್ಯದಲ್ಲಿ 87% ಮೊದಲ ಡೋಸ್ ಲಸಿಕೆಯನ್ನು ನೀಡಲಾಗಿದೆ. ಡಿಸೆಂಬರ್ ಅಂತ್ಯದ ಒಳಗೆ 90% ಮೊದಲ ಡೋಸ್ ಅನ್ನು ಪೂರೈಸುತ್ತೇವೆ ಎಂದರು. ಮದ್ಯ ನಿಷೇಧ ಕಾಯ್ದೆ ಈಗಾಗಲೇ ಆಗಿದೆ. ಮತಾಂತರ ಕಾಯ್ದೆ ಬಗ್ಗೆ ಕೂಡ ನಾವು ಭಾಳಷ್ಟು ಚಿಂತೆಯನ್ನು ಮಾಡಿದ್ದೇವೆ. ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಕಾನೂನನ್ನು ಕೂಡ ಅಭ್ಯಾಸ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಅದರ ಒಂದು ಕಾನೂನು ತರೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ. ಮಕ್ಕಳ ವ್ಯಾಕ್ಸಿನ್ ಈಗ ನಮ್ಮ ಕೇಂದ್ರ ಸರ್ಕಾರದ ಸಕ್ಷಮ ಪ್ರಾಧಿಕಾರ ಈಗ ಒಪ್ಪಿಗೆ ಕೊಟ್ಟಿದೆ. ಆದರೆ ಕಮರ್ಷಿಯಲೈಸ್ ಮಾಡೋದಕ್ಕಿಂತ ಕೊನೆ ಸರ್ಟಿಫಿಕೇಷನ್ ಒಂದು ಅವಶ್ಯಕತೆ ಇದೆ. ಅದನ್ನು ನಾವು ಕಾಯ್ತಾ ಇದ್ದೇವೆ. ಈಗಾಗಲೇ ನಾವು ವ್ಯಾಕ್ಸಿನೇಷನಲ್ಲಿ ಭಾಳಷ್ಟು ಸುಮಾರು 82% ಮೊದಲನೇ ಡೋಸು ಮತ್ತು 36-37% ಸೆಕೆಂಡ್ ಡೋಸನ್ನು ಕೊಟ್ಟಿದ್ದೇವೆ. ಅದನ್ನು ಡಿಸೆಂಬರ್ ಅಂತ್ಯದೊಳಗೆ ನಾವು 90% ಮೊದಲನೇ ಡೋಸು ಮತ್ತು ಸೆಕೆಂಡ್ ಡೋಸನ್ನು ಕೂಡ 70% ಆದರೂ ನಾವು ಮುಟ್ಟಬೇಕು ಅನ್ನುವಂಥ ಗುರಿ ಹೊಂದಿದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ 2 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ನಾವು ಸುರಕ್ಷತೆ ಮಾಡೋದ್ರಲ್ಲಿ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಒಂದು ಸತಿ ಫೈನಲ್ ಡಿಸಿಷನ್ ಆದಮೇಲೆ ಅದಕ್ಕೆ ಎಲ್ಲ ಕ್ರಮಗಳು ನಮ್ಮ ಕೇಂದ್ರ ಸರ್ಕಾರದ ಸಕ್ಷಮ ಪ್ರಾಧಿಕಾರ ಈಗ ಒಪ್ಪಿಗೆ ಕೊಟ್ಟಿದೆ. ಆದರೆ ಕಮರ್ಷಿಯಲಾಗಿ ಮಾಡೋದಕ್ಕಿಂತ ಕೊನೆ ಸರ್ಟಿಫಿಕೇಷನ್ ಒಂದು ಅವಶ್ಯಕತೆ ಇದೆ. ಅದನ್ನು ನಾವು ಕಾಯ್ತಾ ಇದ್ದೇವೆ. ಈಗಾಗಲೇ ನಾವು ವ್ಯಾಕ್ಸಿನೇಷನಲ್ಲಿ ಭಾಳಷ್ಟು ಸುಮಾರು 82% ಮೊದಲನೇ ಡೋಸು ಮತ್ತು 36-37% ಸೆಕೆಂಡ್ ಡೋಸನ್ನು ಕೊಟ್ಟಿದ್ದೇವೆ. ಅದನ್ನು ಡಿಸೆಂಬರ್ ಅಂತ್ಯದೊಳಗೆ ನಾವು 90% ಮೊದಲನೇ ಡೋಸು ಮತ್ತು ಸೆಕೆಂಡ್ ಡೋಸನ್ನು ಕೂಡ 70% ಆದರೂ ನಾವು ಮುಟ್ಟಬೇಕು ಅನ್ನುವಂಥ ಗುರಿ ಹೊಂದಿದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ 2 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ನಾವು ಸುರಕ್ಷತೆ ಮಾಡೋದರಲ್ಲಿ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಒಂದು ಸತಿ ಫೈನಲ್ ಡಿಸಿಷನ್ ಆದಮೇಲೆ ಅದಕ್ಕೆ ಎಲ್ಲ ಕ್ರಮಗಳನ್ನು ನಾವು ಜರುಗಿಸ್ತೇವೆ.